ಜನಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ಇವತ್ತಿನ ಜನಸ್ಪಂದನದಲ್ಲಿ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎ ಬಿ ಇಬ್ರಾಹಿಂ ಇದ್ದಾರೆ. ಅವ್ರ ಜೊತೆ ನೀವು ಮಾತಾಡ್ಬೋದು, ಕರೆ ಮಾಡಿ. ಎಸ್, ಈಗಾಗಲೇ ಬಹುಶಃ ವಿವಿಧ ವಿಚಾರಗಳಿಗೆ ಕೊನೆಯದಾಗಿ ಮಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಜನನಿಬಿಡವಾದಂಥ ಪ್ರದೇಶ ಆಗಿದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ನಮ್ಮ ಹತ್ರ ಜಾಗ ಇದೆ, ಅದನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವೇ ಹೇಳಿದ ಹಾಗೆ ಈಗ ಮಂಗಳೂರಿನಲ್ಲಿ APMCಗೆ ಸಂಬಂಧಪಟ್ಟ ಹಾಗೆ ಬೈಕಂಪಾಡಲ್ಲಿ ಕಟ್ಟಿದ್ರೂ ಕೂಡ ಅದನ್ನು ನಮಗೆ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಂಪೆಲ್ನಲ್ಲಿ ಬಸ್ಸು ತಂಗುದಾಣ ಮಾಡಬೇಕು ಅಂದರೆ ಜಾಗ ಇಟ್ಟಿದ್ದೇವೆ, ಅಲ್ಲಿ ಇನ್ನೂ ಕೂಡ ಎಷ್ಟೋ ವರ್ಷಗಳು ಕಳೆದರೂ ಕೂಡ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನ್ನುವಂಥ ಕೊರಗು ಬಹಳ ಸಮಯಗಳಿಂದ ಇರುವಂಥದ್ದು. ಹಂಪನಗಟ್ಟೆ ಬಸ್ ಸ್ಟ್ಯಾಂಡ್ ನಾವು ಡೆಮಾಲಿಷ್ ಮಾಡಿ ಸುಮಾರು 20 ವರ್ಷ ಆಗ್ತಾ ಬಂತು. ಅಲ್ಲಿ ಅದನ್ನು ಎಲ್ಲೋ ಒಂದು ಕಡೆಯಲ್ಲಿ ನಾವು ಬಳಕೆ ರೀಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಸರ್, ಈಗ ಹಾಕಿ ಗ್ರೌಂಡಲ್ಲಿ ಇರೋದು ನಮ್ಮ ಬಸ್ ಸ್ಟ್ಯಾಂಡ್. ಯಾಕಂದರೆ ಹಂಪನಗಟ್ಟೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಏನೋ ಮಾಡಬೇಕಿತ್ತು ನಾವು. ಸಮ್ವೇರ್ ವಿ ಆರ್ ಮಿಸ್ಸಿಂಗ್ ದ ಬಸ್. ಎಸ್, ಈಗ ಇನ್ನಾದರೂ ಕೂಡ ಏನಾದರೂ ಪಂಪೆಲ್ಗೆ ಶಿಫ್ಟ್ ಆಗ್ತದೆ ಈಗಾಗಲೂ ಪ್ಲ್ಯಾನ್ ಇಲ್ಲ. ನಾವು ಪ್ಲ್ಯಾನ್ ಅಂತೂ ಮಾಡಿದ್ದೀವಿ, ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದು ಎಲ್ಲರದ್ದು ಕೂಡ ಒಟ್ಟಾರೆ ಇರುವಂಥ ಒಂದು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಆಗುತ್ತೆ. ನಾವು ಈಗ ಪ್ರಸ್ತಾವನೆ ಈಗಾಗಲೇ ಸರ್ಕಾರದ ಹಂತದಲ್ಲಿದೆ. ನಾವು ಯಾಕೆ ಇದನ್ನು ಮಾಡಬಾರ್ದು ಅಂತೇಳಿ. ಈಗ ಫ್ರಾನ್ಸಿಸ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಫ್ರಾನ್ಸಿಸ್ ಅವರೇ. ಹಲೋ, ಮಾತಾಡಿ ಫ್ರಾನ್ಸಿಸ್. ಕೇಳ್ತಾ ಇದೆ, ಮಾತಾಡಿ. ಹಲೋ, ನಮಸ್ತೆ. ಜಿಲ್ಲಾಧಿಕಾರಿಗಳಿದ್ದಾರೆ, ಮಾತಾಡಿ ಸರ್. ನಮಸ್ತೆ ಜಿಲ್ಲಾಧಿಕಾರಿ ಅವರಿಗೆ. ನಮಸ್ಕಾರ. ನೋಡಿ ಸರ್, ನಾ ಮೇರಮಜಲ್ಲಿಂದ ಮಾತಾಡೋದು, ಬಂಟ್ವಾಳ ತಾಲೂಕು ಮೇರಮಜಲ್ ಗ್ರಾಮ. ಹೇಳಿ. ನೀವು ಟಿವಿ ಇಟ್ಟಿದ್ದೀರಿ, ಟಿವಿ ವಾಲಿ ಮೀಟ್ ಮಾಡಿ. ಟಿವಿನ ಸ್ವಲ್ಪ ದೂರಕ್ಕೆ ಬನ್ನಿ ಫ್ರಾನ್ಸಿಸ್. ಹೌದು, ಸರಿ ಸರಿ, ಓಕೆ. ಈಗ ಮಾತಾಡಿ. ಹಲೋ, ಹೇಳಿ ಹೇಳಿ ಹೇಳಿ, ಕೇಳ್ತಾ ಇದೆ. ನೋಡಿ, ತಾಲೂಕಿನಲ್ಲಿ ಕೆಲವು ಸಿಬ್ಬಂದಿ ವರ್ಗದವರಿದ್ದಾರೆ. ಈಗ ಅವರು ನಮ್ಮ ಕೆಲಸ ಕೊಟ್ಟು 2-3 ತಿಂಗಳಾಯ್ತು. ಅಲ್ಲಿ ತಹಸೀಲ್ದಾರ್ ಇಲ್ಲ, ಮೂಡಬಿದ್ರೆಯಿಂದ ಬರುವಂತ ಚಾರ್ಜ್ ಅಲ್ಲಿ ಇದ್ದಾರೆ. ಹಲೋ, ಇಲ್ಲ, ಈಗ ಆಯ್ತು, ಅಪಾಯಿಂಟ್ಮೆಂಟ್ ಆಗಿದೆ, ಹೊಸ ಸರ್ಕಾರ ನೇಮಕಾತಿ ಮಾಡಿದ್ರೆ ನಾಳೆ ಚಾರ್ಜ್ ತಗೊಳ್ತಾ ಇದ್ದಾರೆ. ಹೌದು ಸರ್. ಈಗ ನಮಗೆ ಹಲೋ ಹೇಳಿ. ನಮಗೆ ಒಂದು ಕೆಲಸ ಆಗ್ಬೇಕಾದ್ರೆ ಅಲ್ಲಿ ಕೆಲವು ಸಿಬ್ಬಂದಿ ವರ್ಗದವರಿದ್ದಾರೆ. ನಮ್ದು ಕೆಲಸ ಕೊಡುವಾಗ 3 ತಿಂಗಳಾದ್ರು ಇಲ್ಲಿ ಸಿಬ್ಬಂದಿ ವರ್ಗ ಕಡಿಮೆ ಇದೆ, ನಮಗೆ ಕೊಟ್ಟಂತ ಕೆಲಸವೇ ಜಾಸ್ತಿ ಇದೆ, ಆ ತರ ಎಲ್ಲ ಹೇಳ್ತಾರೆ. ಮಹೇಂದ್ರ ಅಂತ ಒಬ್ಬರಿದ್ದಾರೆ ಮತ್ತು ಮಲ್ಲೇಶ್ ಅಂತ ಒಬ್ಬರಿದ್ದಾರೆ, ಅವರು ಇನ್ನು ಕೆಲಸವೇ ಮಾಡುದಿಲ್ಲ ಅಂತ ಹೇಳ್ತಾರೆ. ಓಕೆ, ಇದು ತಾಲೂಕು ಆಫೀಸಲ್ಲಿ ಈಗ ತಹಸೀಲ್ದಾರ್ ಇಲ್ಲ ಅಂತ, ಯಾಕಂದ್ರೆ ಸಿಬ್ಬಂದಿ ಕೊರತೆ ಕೂಡ ಒಂದು ಕಾರಣ ಇಲ್ಲ ಅಂತ ಹೇಳ್ತಾರೆ. ಈಗ ತಹಸೀಲ್ದಾರ್ ಈಗ ನೇಮಕಾತಿ ಆಗಿದೆ, ನಾಳೆ ಬೆಳಿಗ್ಗೆ ಚಾರ್ಜ್ ತಗೊಳ್ತಾ ಇದ್ದಾರೆ ಹೊಸ ತಹಸೀಲ್ದಾರ್ ಅವರು. ಅದೇ ಕಾರಣ ತಹಸೀಲ್ದಾರ್ ಇಲ್ಲ ಅಂತ ಹೇಳುವಂಥ ಒಂದು ಕೊರಗು ಹೋಗುತ್ತೆ ನಾಳೆ ಖಂಡಿತವಾಗಿ. ಆ್ಯಂಡ್ ನಾವು ಈಗ ಇರುವಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಕಂಪ್ಯೂಟರ್ನಲ್ಲಿ ತುಂಬ ಬಳಕೆ ಮಾಡ್ಬೋದು. ಅದು ಆನ್ಲೈನ್ ಕೊಡ್ತಾ ಇದ್ದೀವಿ. ಇನ್ನೊಂದು ಕಡೆಯಲ್ಲಿ ಸಕಾಲ ಹೇಳುವಂಥ ಒಂದು ಅತ್ಯಂತ ಉತ್ತಮವಾಗಿರುವಂಥ ಒಂದು ಯೋಜನೆಯನ್ನು ಜಾರಿ ತಂತೀವಿ. RTI ಮಾಹಿತಿ ಹಕ್ಕನ್ನು ತಂದೇವೆ. ಆಗ ಏನೇನು ಕೊರತೆ ಇದೆ, ಏನು ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳೋದು ಮಾಹಿತಿ ಸಿಗುತ್ತೆ. ಇದು ಹೊಸ ಒಳ್ಳೆ ಕಾನೂನುಗಳನ್ನು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಾಲಾನುಕಾಲಕ್ಕೆ ಜಾರಿಗೆ ತರ್ತಾ ಇದೆ. ಆದ್ದರಿಂದ ಅದರಲ್ಲಿ ಏನು ಕೊರತೆ ಆಗಿಲ್ಲ. ಎಲ್ಲೊಂದು ಕಡೆಯಲ್ಲಿ ಅನುಷ್ಠಾನ ಆಗುವಂಥ ಸಂದರ್ಭದಲ್ಲಿ ಲೋಪದೋಷ ಆಗ್ತಾ ಇದೆ. ಅದು ಎಲ್ಲರನ್ನೂ ಕೂಡ ಅದರಲ್ಲಿ ಜವಾಬ್ದಾರಿ. ಯಾಕಂದರೆ ಸಾರ್ವಜನಿಕರು ಕೇಳಿದರೆ ತಾನೇ ಸಿಗುವುದು. ಅತ್ತ ಮಗುವಿಗೇನೆ ಹಾಲು ಸಿಗುವುದಿಲ್ಲ, ಮತ್ತು ಹಳದ ಮಗುವಿಗೆ ಹೇಗೆ ಸಿಗ್ತಾ ಇದೆ. ಆಗ ಸಾರ್ವಜನಿಕರು ಒಂದು ಲಾಬಿ ಆಗಿ ಅಥವಾ ಅದರ ಬಗ್ಗೆ ಬೇಡಿಕೆ ಆ ಒಂದು ಮಾಡುವಂಥ ಏನು ಮಾಡಿದರೆ ಖಂಡಿತವಾಗಿಯೂ ಆಗುತ್ತೆ. ಈಗ ನಾವು ತಾಲೂಕು ಆಫೀಸಿಗೆ ಹೇಳಿದರು ಕೊರತೆ ಸಂಸ್ಥೆ ಇದೆ. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ದೂರು ಬಂದಿರುವಂಥ ಹಿನ್ನೆಲೆಯಲ್ಲಿ ನಾನು ಕಳೆದ ವಾರ ಒಂದು ದಿಢೀರ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿ ಈಗ ನಿರ್ದೇಶನ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಯಾಕೆ ನಾವು ಹೊಸ ಕೇಂದ್ರವನ್ನು ಮಾಡಿದ್ದೀವಿ. ಭೂಮಿ ಅಂತ ಹೇಳುವಂಥದ್ದು, ನೆಮ್ಮದಿ ಅಂತ ಹೇಳುವಂಥ ಈ ಕೇಂದ್ರದಲ್ಲಿ ಎಲ್ಲ ಆನ್ಲೈನ್ ಆಗಿ ಒಂದು ಅರ್ಜಿ ಹಾಕಿದ ತಕ್ಷಣ ಅದರಲ್ಲಿ ಅಥವಾ ನಿಗದಿತ ಅವಧಿಯಲ್ಲಿ ನಾವು ಸೇವೆಯನ್ನು ಕೊಡುವಂಥದ್ದು. ಇದು ತುಂಬ ಇಡೀ ದೇಶದಲ್ಲೇ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಂಪ್ಯೂಟರೀಕರಣದ ಮುಖಾಂತರ ಆಡಳಿತವನ್ನು ಜನರ ಬಾಗಿಲಿಗೆ ಮುಟ್ಟಿಸುವಂಥದ್ದು. ಅದು ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಈಗ ಭೂಮಿಯಲ್ಲಿ RTC ಆನ್ಲೈನ್ ಅಲ್ಲಿ RTC ಕಂಪ್ಯೂಟರೈಸೇಷನ್ ಮುಖಾಂತರ ಕೊಡುವಂಥದ್ದು. ಇದೆಲ್ಲ ನಾವು ತುಂಬ ಅಚ್ಚುಕಟ್ಟು. ಈಗ ಇತ್ತೀಚೆಗೆ ಕಂದಾಯ ಅದಾಲತ್ ಅಂತ ಹೇಳುವಂಥ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಈ ಯೋಜನೆ ಮುಖಾಂತರ ಸಾರ್ವಜನಿಕ ತುಂಬ ಸಮಸ್ಯೆಗಳು ಎಟ್ ಒನ್ ಡೇ
ಪಾಯಿಂಟಲ್ಲಿ ನಾವು ಅದನ್ನು ನಿವಾರಿಸಿ. ಬಹುಶಃ ಕೆಲವು ಅಧಿಕಾರಿಗಳ ಬಗ್ಗೆ ಕಂಪ್ಲೇಂಟ್ ಅನ್ನು ಅವ್ರು ಲಿಖಿತವಾಗಿ ಬಹುಶಃ ಕೊಡಬಹುದು. ಅವ್ರು ಯಾರು ಅದು ಕೊಡುವುದಿಲ್ಲ ಜನ, ಆಗಬಾರ್ದು ಅಂತೇಳಿ. ಓಕೆ ಅಜ್ಮಲ್, ಆ ಬ್ರಹ್ಮಾವರದಿಂದ ಮಾತಾಡಿ. ಅಜ್ಮಲ್ ಅವರೇ, ಬ್ರಹ್ಮಾವರದ ಮಾತಾಡ್ತಾ ಇದ್ದೀರಿ, ಹೇಳಿ. ಅಲ್ಲ, ಬ್ರಹ್ಮೋದಲ್ಲ ಸರ್, ಎಲ್ಲರ ಬಗ್ಗೆ ಒಂದು. ಹಾ, ಈಗ ಇತ್ತೀಚೆಗೆ ರಸ್ತೆ ಅಪಘಾತ, ವಾಹನ ಅಪಘಾತ ಎಲ್ಲ ಆಗ್ತದೆ. ಎಸ್, ತುಂಬಾ ಇದು ಪ್ರಾಣ ಹಾನಿ, ತುಂಬಾ ಹಾನಿ ಎಲ್ಲ ಆಗ್ತದೆ. ಇದಕ್ಕೆ ಏನಾದ್ರೂ ಒಂದು ಕ್ರಮ ಕೈಗೊಳ್ಳಿಕ್ಕಾಗ್ತದೆ? ಅಂದ್ರೆ ನನ್ನ ಪ್ರಕಾರ ಈ ಅಪಘಾತವನ್ನು ಅಪರಾಧ ಅಂತ ಮಾಡಿದ್ರೆ ಏನಾದ್ರೂ ಆಗ್ತದ? ನಿರ್ಲಕ್ಷ್ಯದಿಂದ ಆಗುವ ಅಪಘಾತಗಳೇ ಹೆಚ್ಚು ನೋಡುವುದರಲ್ಲಿ. ತಾವೆಲ್ಲ ನೋಡಿದಿರಿ, ಎಲ್ಲದರಲ್ಲಿ ಬರ್ತದೆ. ಮತ್ತೆ ಈಗ ಬಾಂಬೆ ಅಂತ ದೊಡ್ಡ ದೊಡ್ಡ ಸಿಟಿಯಲ್ಲಿ ಅಪಘಾತ ಆಗುದು ಕಮ್ಮಿ. ನಮ್ಮ ಇಂತ ಮಂಗಳೂರು ಬಾಂಬೆ ಕಂಪೇರ್ ಮಾಡಿದ್ರೆ ಅಷ್ಟು ದೊಡ್ಡ ಸಿಟಿ ಅಲ್ಲ. ಮಾಡಿ ವಾಹನ ಸಂಚಾರ, ಜನಸಂಚಾರ ಒಂದು ವ್ಯವಸ್ಥಿತವಾಗಿ ಮಾಡಿ, ಒಂದು ವ್ಯವಸ್ಥಿತವಾಗಿ ಆಗ್ಬೇಕು ಅಂತ. ಓಕೆ, ಥ್ಯಾಂಕ್ ಯು. ಈಗ ನಾನು ಇದು ಬಹಳ ದೊಡ್ಡ ಸಮಸ್ಯೆ. ಇಲ್ಲ, ನಾನು RTA ಚೇರ್ಮನ್ ಆಗಿ ಹಾಗೂ ಜಿಲ್ಲಾ ದಂಡಾಧಿಕಾರಿಯಾಗಿ ನಂದು ಅಂತಿದೆ, ಯಾವುದೇ ಒಂದನ್ನು ಕೂಡ ಬರೀ ಒಂದು ಕಾನೂನಿನಿಂದ ಮಾತ್ರ ನಾವು ಜಾರಿಗೊಳಿಸಲಿಕ್ಕೆ, ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಆಗುವುದಿಲ್ಲ. ಉದಾಹರಣೆಗೆ 1961ರಿಂದ ಡೌರಿ ನಿಷೇಧ ಇದೆ. ಆದರೆ ನಮ್ಮ ಜನರ ಆಕ್ಸೆಪ್ಟೆನ್ಸ್ ಎಷ್ಟರ ಮಟ್ಟಿಗೆ ಅಂತ ಹೇಳಿ ತನಕ ಅದರ ಪೂರ್ಣವಾಗಿ ಅನುಷ್ಠಾನ ಆಗುವಾಗ ಅದರಲ್ಲಿ ಆಗುವುದಿಲ್ಲ. ಬಾಲ್ಯ ವಿವಾಹ ಕಾಯ್ದೆ ಇದೆ, ಆದರೂ ಕೂಡ ಕೆಲವೊಂದು ದೂರ ಬರ್ತಾ ಇದೆ. ಡೊಮೆಸ್ಟಿಕ್ ಇದಿದೆ, ವೈಲೆನ್ಸ್ ಇದೆ. ಈ ರೀತಿ ಹಲವಾರು ಕಾಯ್ದೆಗಳನ್ನು ನಾವು ಬರೀ ಕಾಯ್ದೆಯನ್ನು ಮಾಡಿದ ಮಾತ್ರಕ್ಕೆ ನಮ್ಮಲ್ಲಿ ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ ಅಂತ. ಇದರಲ್ಲಿ ಒಂದು ಹೇಳಿದ್ರೆ ನಮ್ಮಲ್ಲಿರುವಂಥ ಜನರಲ್ಲಿರುವಂಥ ಡ್ರೈವಿಂಗ್ ಸೆನ್ಸ್ ಇದೆ. ಈಗ ಹೆಚ್ಚು ಮಕ್ಕಳು ಅದು ಎಲ್ಲ ಹೆಚ್ಚಿನವರು ಕೂಡ ಹೆಲ್ಮೆಟ್ ಹಾಕಲಿಕ್ಕೆ ಕೇಳಿದ್ರೆ ಹೆಲ್ಮೆಟ್ ಹಾಕಲ್ಲ, ಸೀಟ್ ಬೆಲ್ಟ್ ಹಾಕಲಿಕ್ಕೆ ಕೇಳಿದರೆ ಸೀಟ್ ಬೆಲ್ಟ್ ಹಾಕಲ್ಲ, ಅಥವಾ ಲೇನ್ ಡ್ರೈವಿಂಗ್ ಮಾಡಲಿಕ್ಕೆ ಕೇಳಿದ್ರೆ ಲೇನ್ ಡ್ರೈವಿಂಗ್ ನಮ್ಮಲ್ಲಿ ಒಂದು ರೋಡ್ ಸೇಫ್ಟಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಹಲವಾರು ಹೊಸ ಹೊಸ ಇದರಲ್ಲಿ ಪರಿಣಾಮಕಾರಿಯಾಗಿರುವಂಥ ಪ್ರಸ್ತಾವನೆ ಬರುತ್ತೆ, ಅದರಲ್ಲಿ ಅದನ್ನು ಅದೇ ರೀತಿ ಅನುಷ್ಠಾನ ಆಗುತ್ತೆ. ಆಗ ಇನ್ನೊಂದು ಥರದ ಸಮಸ್ಯೆ ಆಗುತ್ತೆ. ಜನರು ಈ ಒಂದು ಲಾ ಅಬೈಡಿಂಗ್ ಕಾನೂನು ಮಾಡುವಂಥದ್ದು ಜನರು, ಸಾರ್ವಜನಿಕರು ಮಾಡಬೇಕು, ಬಸ್ನ ಚಾಲಕರು ಮತ್ತು ಮಾಲಕರು ಮಾಡಬೇಕು. ಬಸ್ ಅಥವಾ ಆಟೋ ಆಗಲಿ, ಇನ್ನೊಂದಾಗಲಿ, ಖಾಸಗಿ ವಾಹನ ಆಗಲಿ. ಇಲ್ಲಿ ನಾವು ಒಂದು ಡ್ರೈವಿಂಗ್ ಅಥವಾ ರಸ್ತೆಯಲ್ಲಿ ಒಂದು ಶಿಸ್ತನ್ನು ಪಾಲಿಸ್ತಾ ಇಲ್ಲ, ಅಲ್ಲಿ ಸಮಸ್ಯೆ ಆಗ್ತಾ ಇರೋದು. ಇದು ಎಲ್ಲರೂ ಕೂಡ ಅದು ಡ್ರೈವಿಂಗ್ ಜನ ಪಾದಚಾರಿಗಳು ರಸ್ತೆಯನ್ನು ದಾಟುವಂಥ ಸಂದರ್ಭದಲ್ಲಿ ಅಲ್ಲಿ ಸಮಸ್ಯೆ ಆಗುತ್ತೆ. ಫುಟ್ಪಾತ್ನಲ್ಲಿ ಒಂದು ಅಂಗಡಿಯವರು ಇಲ್ಲದ್ರೆ ಕೆಲವರು ಎನ್ಕ್ರೋಚ್ಮೆಂಟ್ ಮಾಡ್ತಾರೆ, ಅಥವಾ ಆ ಫುಟ್ಪಾತನ್ನು ಬಳಕೆಯನ್ನು ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಓಡಾಟ ಮಾಡಲಿಕ್ಕೇನೆ ಅವಕಾಶ ಸಿಗ್ತಾರೆ, ಅಥವಾ ಕಾರ್ ಪಾರ್ಕಿಂಗ್ ಆಗಿರುತ್ತೆ ಈ ರೀತಿ, ಅಥವಾ ನಗರ ಪಾಲಿಕೆಯಿಂದ ಫುಟ್ಪಾತ್ ಪ್ರಾಪರ್ ಮೇಂಟೈನ್ ಆಗಿರೋಲ್ಲ. ಈ ರೀತಿ ನಾವು ಒಟ್ಟಾರೆಯಾಗಿ ನಮ್ಮ ಸಮಾಜದಲ್ಲಿರುವಂಥ ಲೋಪದೋಷಗಳಿಂದಾಗಿ ನಮ್ಮಲ್ಲಿರುವಂಥ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಸರಿಪಡಿಸಲಿಕ್ಕೆ ನಾವು ಒಂದು ಪ್ರಯತ್ನ ನಮ್ಮ ಎಲ್ಲ ರಂಗದಿಂದಲೂ ಆಗಬೇಕು ಅಂತ. ಸರಿ, ಮತ್ತೊಬ್ಬರು ಇದ್ದಾರೆ, ಆಶಾ ಅವರು ಮುಲ್ಕಿಯಿಂದ. ನಮಸ್ಕಾರ ಆಶಾ ಅವರೇ, ಮಾತಾಡಿ. ಆಶಾ, ಹಲೋ, ಮಾತಾಡಿ. ನಮ್ಗೆ ಜಿಲ್ಲಾಧಿಕಾರಿ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಹೇಳಿ ಹೇಳಿ ಸರ್, ಏನ್ ಗೊತ್ತಾ, ನಾವೊಂದು ರೇಷನ್ ಕಾರ್ಡ್ಗೆ ಇದ್ ಮಾಡಿದ್ದೇವೆ. ಅಂದ್ರೆ ನಾವು ಬಾಡಿಗೆ ಮನೆಯಲ್ಲಿರುದು. ಮೊದಲು ಕಿಲ್ಪಾಡಿ ಪಂಚಾಯತಿಯಲ್ಲಿ ಇದ್ದೆವು, ಈಗ ಮುಲ್ಕಿಗೆ ಬಂದಿದ್ದೇವೆ, ಅಂದ್ರೆ ಮುನ್ಸಿಪಾಲಿಟಿಗೆ. ಆದ್ರೆ ನಮ್ಗೆ ರೇಷನ್ ಕಾರ್ಡ್ ಇದೆ ಅಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಯಾರು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ನಾವಲ್ಲಿ ಮಂಗಳೂರು ಸ್ಟೇಟ್ ಬ್ಯಾಂಕ್ ಅಲ್ಲಿ ನಿಮ್ಮ DC ಆಫೀಸ್ ಅಲ್ಲಿ ಬಂದು ಕೇಳಿದ್ವಿ, ಯಾರು ಸರಿಯಾದ ಮಾಹಿತಿ ಕೊಡದೆ ನಮ್ಮ ರೇಷನ್ ಕಾರ್ಡ್ ಪೆಂಡಿಂಗ್ ಆಗಿದೆ ಸರ್. ಹೌದಾ? ರೇಷನ್ ಕಾರ್ಡಿಗೆ ಯಾಕಂದ್ರೆ ನಾವೀಗೆಲ್ಲ ಹೆಚ್ಚಿನದು ಮಾಹಿತಿ ಕೂಡ ರೇಷನ್ ಕಾರ್ಡ್ನದನ್ನು ಆನ್ಲೈನಲ್ಲಿ ಇದೆ. ನೀವು ಅಡ್ರೆಸ್ ಚೇಂಜ್ ಮಾಡಲಿಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡುವಂಥದ್ದಕ್ಕೆ ಇರುವಂತಹ ಸಮಸ್ಯೆ. ನಾವು ಯಾಕಂದರೆ ನಾವು ಒಂದು ನಾನಂತೂ ಜಿಲ್ಲಾಧಿಕಾರಿಯಾಗಿ ಪ್ರತಿ ಸೋಮವಾರ ಮಧ್ಯಾಹ್ನ ನಂತರ ಮತ್ತು ಮಂಗಳವಾರ ಮಧ್ಯಾಹ್ನ ನಂತರ ನಾನು ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರ್ತೀನಿ, ಕೋರ್ಟ್ ಅವಧಿನ. ಆದರೂ ಕೂಡ ನಾನು ಜೊತೆಯಲ್ಲೇ ಈ ಒಂದು ಪ್ರದೇಶದಿಂದ ಬಂದಿರುವಂಥ ಜಿಲ್ಲಾಧಿಕಾರಿಯಾಗಿ ನಾನು ಎಲ್ಲಿ ಕಚೇರಿಯಲ್ಲಿ ಯಾವತ್ತಿರ್ತೇನೆ ಸಾರ್ವಜನಿಕರನ್ನು ಮೊದಲಿಗೆ ನಾನು ಭೇಟಿಯಾಗಿ ಅವರ ಅಹವಾಲನ್ನು ಕೇಳಿ ತದನಂತರ ನಾನು ಬಾಕಿದ ಕಚೇರಿ, ಯಾಕಂದರೆ ಯಾರನ್ನು ಕೂಡ ಕಚೇರಿಯಲ್ಲಿ ಖಂಡಿತ ತಾವು ದಯವಿಟ್ಟು ನೆಕ್ಸ್ಟ್ ಸೋಮವಾರ ಮಧ್ಯಾಹ್ನ ನಂತರ ಅಥವಾ ಮಂಗಳವಾರ ಮಧ್ಯಾಹ್ನ ನಂತರ ಬನ್ನಿ, ನಾನು ಅದನ್ನು ನಿವಾರಣೆ ಮಾಡ್ತೇನೆ. ಎಸ್, ಥ್ಯಾಂಕ್ ಯು ಆಶಾ ಅವರೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಸಾರ್ವಜನಿಕರಿಗೆ ಯಾಕಂದರೆ ನಾವು ಇದು ಜನರ ಸಮಸ್ಯೆಗಳನ್ನು ಆಲಿಸಲಿಕ್ಕೋದಕ್ಕೋಸ್ಕರನೇ ನಾವು ಎಲ್ಲ ಅಧಿಕಾರಿಗಳನ್ನು ವಿವಿಧ ಸ್ತರಗಳಲ್ಲಿ, ಅದು ಗ್ರಾಮ ಸಹಾಯಕರಿಂದ ಹಿಡ್ಕೊಂಡು ಜಿಲ್ಲಾಧಿಕಾರಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ನೆಮ್ಮದಿ ಕೇಂದ್ರ ಅಂತ ಮಾಡಲಾಗಿದೆ.
ಅಲ್ಲಿ ನೆಮ್ಮದಿ ಇಲ್ಲ ಅನ್ನುವಂಥ ಒಂದಷ್ಟು ದೂರುಗಳು ಬರ್ತದೆ. ಇನ್ನೊಂದಂದರೆ ಜನಸ್ನೇಹಿಯಾಗಿರ್ಲಿಕ್ಕಾಗಿ ಒಂದಷ್ಟು ಯೋಜನೆಗಳನ್ನೆಲ್ಲ ಮಾಡ್ತಾ ಹೋದ್ರೂ ಕೂಡ ಅದು ಮತ್ತೆ ಈಗ ನೆಮ್ಮದಿ ಕೇಂದ್ರವೇ ಆಗಿರಲಿ ಅಥವಾ ಆಧಾರ್ ಕಾರ್ಡ್ನ ಒಂದಷ್ಟು ಅವ್ಯವಸ್ಥೆಗಳು ಕೂಡ ಆಗಿರಲಿ, ಅಲ್ಲಿ ಅವರಿಲ್ಲ ಇವರಿಲ್ಲ, ಇವ್ರು ಲೈನ್ ಕಟ್ಟಿ ನಿಂತಿರ್ತಾರೆ, ಒಂದಷ್ಟು ಮತ್ತೆ ದೂರುಗಳು ತಮಗೆ ಬರುವಂಥದ್ದು. ಅಂದರೆ ಆ್ಯಕ್ಚುಲಿ ಏನು ಅಂತ ಅಂದರೆ ಇಲ್ಲ, ಏನಾಗುತ್ತೆ ಅಂತ ಇದೆ, ಒಂದು ಕಡೆಯಲ್ಲಿ ಈ ಮಾಹಿತಿ ತಂತ್ರಜ್ಞಾನದಿಂದಾಗಿ ಟಿ ವಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಿಂದಾಗಿ ಏನಾಗ್ತದೆ, ಜನರು ಒಂದು ಸೇವೆಯನ್ನು ನಿರೀಕ್ಷಿಸ್ತಾ ಇದ್ದಾರೆ. ನಾವು ಪಾಶ್ಚಿಮಾತ್ಯ ದೇಶದಲ್ಲಿ ಯಾವ ರೀತಿ ಇರುವಂಥ ಸೇವೆ ಇದೆ, ನಾವು ಪುಸ್ತಕದಲ್ಲಿ ನಾವು ಹೆಚ್ಚು ಅಕ್ಷರ ಜ್ಞಾನವನ್ನು ಪಡ್ಕೊಂಡಿರುವಂಥ ಸಂದರ್ಭದಲ್ಲಿ ಹೇಳ್ತಾ ಇದೆ, ನನಗೆ ಇಂಥ ಒಂದು ಕೆಲಸ ಇಷ್ಟು ನಿಗದಿತ ದಿನದಲ್ಲಿ ಆಗಬೇಕು ಅಂತೇಳಿ. ಅಂಥ ಒಂದು ಕಡೆಯಲ್ಲಿ ಜನರಿಗೆ ಅವೇರ್ನೆಸ್ ಬಂತು. ಬಟ್ ಇನ್ ಡೆಲಿವರೆನ್ಸ್ ಇನ್ ಸರ್ವಿಸ್, ಆ ಸೇವೆಯನ್ನು ನೀಡುವುದರಲ್ಲಿ ಆಡಳಿತ ವರ್ಗ, ಅದು ಅಧಿಕಾರಿ ಇರ್ಬೋದು ಇನ್ನೋದರಲ್ಲಿ, ಅಲ್ಲಿ ಅವರ ನಿರೀಕ್ಷೆಗೆ ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಆಗ ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ದಿ ನೀಡ್ ಆ್ಯಂಡ್ ದಿ ಸಪ್ಲೈ. ಆಗ ಆಡಳಿತ ವರ್ಗ, ವಿಶೇಷ ಅಧಿಕಾರಿಗಳು ವಿವಿಧ ರೀತಿಯಲ್ಲಿ ಈ ಜನರ ನಿರೀಕ್ಷೆಗೆ ಹೊಂದ್ಕೊಂಡು ಕೆಲಸ ಮಾಡಬೇಕಾದ್ರೆ ಈಗ ಅದು ಆಗ್ತಾ ಇಲ್ಲ. ಆದ ಕಾರಣ ಹಲವಾರು ರೀತಿ ಇರುವಂಥ ದೂರು ಬರ್ತಾ ಇದೆ. ಆನಂತರ ಕೋರ್ಟಿಗೆ ಅಲೆಯುವುದು, ಸಾರ್ವಜನಿಕರಿಂದ ಜನಪ್ರತಿನಿಧಿಗಳಿಂದ ಟೀಕೆ ಟಿಪ್ಪಣಿಗಳು ಬರೋದು, ಇದೆಲ್ಲ ಆಗ್ತಾ ಇರೋದು ಏನು ಅಪೇಕ್ಷೆ ಪಡುವಂಥ ಮಟ್ಟದಲ್ಲಿರುವಂಥ ಆಡಳಿತವನ್ನು ಜನಸಾಮಾನ್ಯರಿಗೆ ನೀಡಲಿಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮಿಂದ ಆಗ್ತಾ ಇಲ್ವೋ ಅಂತ ಹೇಳುವಂಥ ಒಂದು. ಅದಕ್ಕಾಗಿಯೇ ಈಗ ಮುಖ್ಯಮಂತ್ರಿಗಳು ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಪದೇ ಹೇಳ್ತಾರೆ, ನಾವು ಸಭೆಯಲ್ಲೆಲ್ಲ ನಮಗೆಲ್ಲ ನಿರ್ದೇಶನವನ್ನು ಕೊಡ್ತಾ ಇರ್ತಾರೆ, ಯಾಕೆ ಇಂಥ ಸಣ್ಣ ಪುಟ್ಟ ಕೆಲಸಗಳಿಗೆ ಸಣ್ಣ ಕುಗ್ರಾಮದಿಂದ ಬೆಂಗಳೂರಿಗೆ ಜನ ಬರಬೇಕು, ಒಂದು ಅಂಗವಿಕಲ ಪೆನ್ಷನ್ ಇರ್ಬೋದು ಅಥವಾ ಒಂದು ಸಣ್ಣ ಪುಟ್ಟ ಕೆಲಸಕ್ಕಾದರೂ ಇದು ಆಗಬಾರ್ದು. ಇದೆಲ್ಲ ಸ್ಥಳೀಯವಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅದನ್ನು ಇತ್ಯರ್ಥ ಆಗಬೇಕು ಅಂತ. ಆಗ ತಾನೇ ಜನರ ಆಡಳಿತ ಜನರ ಬಾಗಿಲಿಗೆ ಅಂತ ಹೇಳುವಂಥದ್ದು. ಅಲ್ಲಿ ನಮ್ಮ ಅಧಿಕಾರಿಗಳಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಲೋಪದೋಷ ಆಗ್ತಾ ಇದೆ. ಅದನ್ನು ಅಲ್ಲಿ ಯಾಕಂದ್ರೆ ಸ್ಪಂದಿಸಿದರೆ ಖಂಡಿತವಾಗಿ ಕೂಡ ಉತ್ತಮವಾಗಿ ಒಂದು ಆಡಳಿತ ನಮ್ಮ ಇಡೀ ಸಮಾಜದ ಬೆಳವಣಿಗೆ ಅಭಿವೃದ್ಧಿಗೆ ಆಗ್ತದೆ. ಏಕೆ ಮತ್ತೊಬ್ಬರು ಪ್ರದೀಪ್ ಸುರತ್ಕಲ್ನಿಂದ ಮಾತಾಡ್ತಿದ್ದಾರೆ. ಹೇಳಿ ಪ್ರದೀಪ್, ನಮಸ್ಕಾರ. ಟಿ ವಿ ವಾಲಿ ಮ್ಯೂಟ್ ಮಾಡಿ ಮಾತಾಡಿ ಪ್ರದೀಪ್ ಅವರೇ. ಎಸ್, ಬಹುಶಃ ಅವರ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಆ ಆಡಳಿತದಲ್ಲಿ ನಮ್ದು ಇದಾಗ್ತಾ, ಯಾಕಂದ್ರೆ ನನಗೆ ಹೇಳ್ತಾರೆ ಮಂಗಳೂರಿನಲ್ಲಿ ಉದಾಹರಣೆಗೆ ಈಗ ನನ್ನ ಪುನಃ ಮೊದಲ ಸಮಸ್ಯೆಗೆ ಹೋಗ್ತಾ ಇದ್ದು ಯಾವುದು ಬಂದರ್ ಪ್ರದೇಶದಿಂದ ಕೇಳ್ತಾರೆ. ಈ ಬಂದರ್ನಲ್ಲಿರುವಂಥ ಕಾಳಿಕಾಂಬರ್ ರಸ್ತೆ ಅಥವಾ BB ಅಲಾಬಿ ರಸ್ತೆ, ಅಜೀಜುದ್ದೀನ್ ರಸ್ತೆ, JM ರೋಡ್ ಅಥವಾ ಬೇರೆ ಬಾಕಿ ಇರುವಂಥ ರಸ್ತೆಗಳೆಲ್ಲ ಈಗ ಏನಾಗ್ತಾ ಇದೆ, ಒಂದೋ ಗುಜರಿ ಇರುತ್ತೆ. ಈ ಗುಜರಿ ಅದು ಇಷ್ಟೊಂದು ಪ್ರೈಮ್ ಲೊಕೇಶನ್ನಲ್ಲಿ ಇಟ್ಸ್ ಎ ಕಮರ್ಷಿಯಲ್ ಏರಿಯಾ, ಕಮರ್ಷಿಯಲ್ ಸ್ಟ್ರೀಟ್. ಅಲ್ಲಿ ಗುಜರಿ ವ್ಯಾಪಾರ ಮಾಡುವಂಥ ಇಷ್ಟೊಂದು ಲೋ ಎಂಡ್ ಇರುವಂಥ ಗುಜರಿ ವ್ಯಾಪಾರ ಮಾಡಬೇಕಂತ ಒಂದು ಪ್ರದೇಶ ಅಲ್ಲ. ಅಥವಾ ಅಡಿಕೆನೋ ಅಕ್ಕಿನೋ ಮೆಣಸೋ ವ್ಯಾಪಾರ ಮಾಡಬೇಕು. ಇಲ್ಲಿ ಇದನ್ನೆಲ್ಲ ನಾವು APMC ಏರಿಯಾಕ್ಕೆ ವರ್ಗಾಯಿಸಿದರೆ ನಮ್ಮಲ್ಲಿರುವಂಥ ಈ ಒಂದು BB ಅಲಾಬಿ ರಸ್ತೆ ಅಥವಾ ಅಜೀಜುದ್ದೀನ್ ರಸ್ತೆ, KS ರಾವ್ ರೋಡಲ್ಲಿ ಅಥವಾ ಹಂಪನಕಟ್ಟೆಲಿರುವಂಥ ಪ್ರಮುಖ ಬೀದಿಯಲ್ಲಿರುವಂಥ ಅದೇ ಗುಣಮಟ್ಟದಲ್ಲಿರುವಂಥ ವಸ್ತುಗಳ ವ್ಯಾಪಾರ ಹೈ ಎಂಡ್ ಕಮರ್ಷಿಯಲ್ ಸ್ಟ್ರೀಟ್ ಆಗಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಗರ ಪಾಲಿಕೆ, ಜನಪ್ರತಿನಿಧಿಗಳು ಮತ್ತು ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಲ್ಲಿರುವಂಥ ಎಲ್ಲರೂ ಸಮಗ್ರವಾಗಿ ಒಟ್ಟಿಗೆ ಚಿಂತನೆ ಮಾಡಿದರೆ ಖಂಡಿತವಾಗಿ ಕೂಡ ಆ ಪ್ರದೇಶಕ್ಕೆ ಹಾಲಿ ಇರುವಂಥ ಈ ಒಂದು ನೆಗೆಟಿವ್ ಇಂಪ್ರೆಷನ್ ಬದಲಾಗಿ ಅದನ್ನು ಕನ್ವರ್ಟ್ ಮಾಡಿ ಪಾಸಿಟಿವ್ ಇಂಪ್ರೆಷನ್ ಮಾಡಲಿಕ್ಕೆ. ಉದಾಹರಣೆಗೆ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ಇಷ್ಟೊಂದು ಮಂಗಳೂರಿನಷ್ಟು ಒಳ್ಳೆಯ ವಾಟರ್ ಫ್ರಂಟ್ ಇರುವಂಥ ಒಂದು ಟೌನ್ ಇರಲಿಕ್ಕಿಲ್ಲ. ಮೂರೂ ಕಡೆಯಲ್ಲೂ ಕೂಡ ನಮ್ಮಲ್ಲಿ ಈಗ ಗುರುಪುರ ನದಿ ಇದೆ, ಈ ಕಡೆಯಿಂದ ನೇತ್ರಾವತಿ ಇದೆ. ಆ ನದಿಯ ತಟಗಳಲ್ಲಿರುವಂಥ ಪ್ರದೇಶದಲ್ಲಿ ಒಳ್ಳೆ ಹೈ ಎಂಡ್ ರೆಸಿಡೆನ್ಷಿಯಲ್ ಏರಿಯಾ ಆಗಬೇಕಿತ್ತು. ಬಹುಶಃ ನಾನು ಇನ್ನೂ ಒಂದಷ್ಟು ಪ್ರವಾಸೋದ್ಯಮದ ಬಗ್ಗೆಯೂ ಕೂಡ ಒಂದಷ್ಟು ಏನು ಪ್ಲಾನಿಂಗ್ ಆಗಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇನೆ ಸರ್. ಒಂದು ಬ್ರೇಕ್ ತಗೊಂಡು ಮತ್ತೆ ಜಿಲ್ಲಾಧಿಕಾರಿ ಜೊತೆಗಿನ ಜನಸ್ಪಂದನ ಮುಂದುವರಿಯುತ್ತದೆ.